ಭೂಪರಿವರ್ತಿತ ಜಮೀನಿಗೆ ಏಕ ವಿನ್ಯಾಸ ನಕ್ಷೆ ಅನುಮೋದನೆಯನ್ನ ನೋಂದಾಯಿತ ಖಾಸಗಿ ಎಂಜಿನಿಯರ್ಗಳಿಂದ ಮಾಡಿಸುವ ಬಗ್ಗೆ ಕಾರ್ಕಳ ತಾಲೂಕು ವ್ಯಾಪ್ತಿಯ ಉಪ ಎಂಜಿನಿಯರ್ಗೆ ಅವಕಾಶವನ್ನ ನೀಡಲಿಲ್ಲ. ಕೇವಲ ಉಡುಪಿ ಮತ್ತು ಕುಂದಾಪುರ ವ್ಯಾಪ್ತಿಯ ಎಂಜಿನಿಯರ್ಗಳಿಗೆ ಮಾತ್ರ ಅವಕಾಶ ನೀಡಿದ್ದು ಕಾರ್ಕಳದ ಎಲ್ಲ ಎಂಜಿನಿಯರ್ಗಳಿಗೆ ಅವಮಾನಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ದಿವಾಕರ್ ಶೆಟ್ಟಿ ಹೇಳಿದ್ದಾರೆ. ಸಭೆಯಲ್ಲಿ ನೋಂದಾಯಿಸಿದ ಸುಮಾರು 30 ಜನ ಅರ್ಹ ಸಿವಿಲ್ ಇಂಜಿನಿಯರ್ಸ್ ಇದ್ದು ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಅರ್ಜಿ ಆಹ್ವಾನಿಸಿದ್ದು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಶಾಖೆಗೆ ಅರ್ಜಿಯನ್ನ ಸಲ್ಲಿಸಿದ್ದೇವೆ. ಆದರೆ ಇದರ ಬಗ್ಗೆ ನಮಗೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಶಾಖೆಯಿಂದ ಕಾರ್ಯಾದೇಶ ಹೊರಡಿಸಿದೆ. ಇದರಿಂದ ಕಾರ್ಕಳದ ಜನತೆಗೆ ದೂರದ ಉಡುಪಿ ಕುಂದಾಪುರದ ಎಂಜಿನಿಯರ್ಗಳಿಗೆ ಮೊರೆ ಹೋಗಬೇಕಾದ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಂತಾಗಿದೆ. ಕಾರ್ಕಳದ ಪುರಸಭೆಯಲ್ಲಿ ನೋಂದಾಯಿತ ಎಲ್ಲ ಅರ್ಹ ಖಾಸಗಿ ಎಂಜಿನಿಯರ್ಸ್ಗಳಿಗೆ ಅವಕಾಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ರಿಜಿಸ್ಟರ್ಡ್ ಇಂಜಿನಿಯರ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಪ್ರೈವೇಟ್ನವರಿಗೆ ಸ್ಟೇಷನ್ ವತಿಯಿಂದ ನಿಮ್ಮಲ್ಲಿ ಕೋರಿಕೆ ನೀಡುತ್ತಿದ್ದೇವೆ. ನೀವು ಈ ಮೂಲಕ ಸಂಬಂಧಪಟ್ಟವರ ಗಮನವನ್ನು ಈ ಕಡೆ ಹರಿಸುವಂತೆ ಮಾಡಬೇಕು. ಇನ್ನು ಮರಳಿನ ಬಗ್ಗೆ ಸಮಸ್ಯೆ ಇದರ ಬಗ್ಗೆ ಎಲ್ಲರಿಗೂ ಗೊತ್ತುಂಟು. ನೀವು ಕೂಡ ತುಂಬ ಇದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ರಿ. ಆದರೂ ನಾವು ನಮ್ಮ ಅಸೋಸಿಯೇಷನ್ ವತಿಯಿಂದ ಈಗಾಗಲೇ ಹಲವಾರು ಬಾರಿ ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇರ್ಬೋದು ಅಥವಾ ಲಾರಿ ಚಾಲಕ ಮಾಲಕರ ಅಸೋಸಿಯೇಷನ್ ಇರ್ಬೋದು, ಅವರೊಟ್ಟಿಗೆ ಹಲವಾರು ಬಾರಿ ಹೋರಾಟವನ್ನು ಮಾಡಿದ್ದೇವೆ. ಉಡುಪಿಯಲ್ಲೂ ಕೂಡ ಕಾರ್ಕಳದಲ್ಲಿ ಕೂಡ ಮಾನ್ಯ ಜಿಲ್ಲಾಧಿಕಾರಿ ಅವರು ನಮಗೆ ಒಂದ್ಸಲ ಆಶ್ವಾಸನೆ ನೀಡಿದ್ದಾರೆ, ಆದಷ್ಟು ಬೇಗ ಇದನ್ನು ಸರಿಪಡಿಸ್ತೇವೆ ಅಂತೇಳಿ. ಆದರೆ ಇಷ್ಟುವರೆಗೆ ಯಾವುದೇ ರಿಯಾಕ್ಷನ್ ಬರಲಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಮರಳಿನ ಕೊರತೆ ನಮಗೆ ಉಂಟು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ನ ಕಾರ್ಯದರ್ಶಿ ರಾಜೇಶ್, ಪದಾಧಿಕಾರಿಗಳಾದ ಪ್ರಶಾಂತ್ ರೈ, ಶಶಿಕಾಂತ್ ಶೆಟ್ಟಿ, ಮಂಜುನಾಥ್ ಹೆಗಡೆ, ಹರೀಶ್ ಅಂಚನ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು.